ಅಂದ್ರೆ ನಾನೇನು ಹೇಳಕ್ ಹೊರಟಿದ್ದೇನೆ ಅಂದ್ರೆ ಇವತ್ತು ಸ್ಕಿಲ್ ಇರ್ಬೇಕಾಗತ್ತೆ. ಮಾಸ್ ಕಾರ್ಡ್ ಇದೆ, ಮೆರಿಟ್ ಇದೆ, ಆದ್ರೆ ಆ ಟೀಚಿಂಗ್ ಮಾಡುವಂತ ಸ್ಕಿಲ್ ಇಲ್ಲ ಅಂದ್ರೆ ಅವರು ಅವರ ಗುರಿ ಏನಿರುತ್ತೆ ಆ ಪ್ರೊಫೆಷನ್ ಅಲ್ಲೇ ಗೋಲ್ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಎಜುಕೇಶನ್ ಜೊತೆಗೆ ಇವತ್ತು ನಮ್ಮ ಕೇಂದ್ರೀಯ ವಿದ್ಯಾಲಯದ ಗೌರವಿತ ಪ್ರಿನ್ಸಿಪಲ್ ಇದ್ದಾರೆ, ಸಾಕಷ್ಟು ವಿಚಾರಗಳನ್ನ ತಿಳಿಸೋರು ಇದ್ದಾರೆ. ಹಾಗೆ ನಾನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ನಮ್ಮ ಗೌರವಿತ ನರೇಂದ್ರ ಮೋದಿಜಿಯವರ ಸರ್ಕಾರ ಸಾಕಷ್ಟು ಇವತ್ತು ಯೂತ್ ಡೆವಲಪ್ಮೆಂಟ್ಗೋಸ್ಕರ ಸಾಕಷ್ಟು ಅವಕಾಶ ಸಿಕ್ಕಿದೆ. ನಿನ್ನೆ ಬಜೆಟ್ ಅನೌನ್ಸ್ಮೆಂಟ್ ಆಯಿತು. ಸುಮಾರು 500 ಟಾಪ್ ಕಂಪನೀಸ್ ಜೊತೆಗೆ ನಮ್ಮ ಯೂತ್ಸ್ ಅವರ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ, ವಿದ್ಯಾರ್ಥಿಗಳನ್ನ ಅವರ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಟೈ ಅಪ್ ಮಾಡಿ ಸುಮಾರು 1 ಕೋಟಿ ಮಕ್ಕಳಿಗೆ ಈ ವರ್ಷದಲ್ಲಿ ಆ ಕಂಪನಿ ಜೊತೆಗೆ ಇಂಟರ್ನ್ಶಿಪ್ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ಸಾಕಷ್ಟು ಅವಕಾಶಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಈ ಅಡೋಸಲೆಂಟ್ ಏಜ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಜೀವನದಲ್ಲಿ ಯಾವತ್ತೂ ಕೂಡ ಎಡವಿದಾಗ ಹೌದಲ್ಲ ದೇವ್ರು ಕೊಟ್ಟಂತ ಅವಕಾಶವನ್ನ ನಾವು ಉಪಯೋಗಿಸ್ಕೊಂಡಿಲ್ಲ ಅಂತೇಳಿ ಪಶ್ಚಾತ್ತಾಪ ಪಡೋಕ್ಕಿಂತ ಈ ಸಿಕ್ಕಂತ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ತಂದೆ ತಾಯಿಗೆ, ಸಮಾಜಕ್ಕೆ ಭಾರ ಆಗದ ರೀತಿಯಲ್ಲಿ ಯು ಬಿ ರಿಚ್, ಮೇಕ್ ದ ಕಂಟ್ರಿ ರಿಚರ್ ದ್ಯಾನ್ ಯು. ನೀವು ಶ್ರೀಮಂತರಾಗಿ ನಿಮ್ಮ ದೇಶವನ್ನ ನಿಮ್ಗಿಂತ ಹೆಚ್ಚು ಶ್ರೀಮಂತಗೊಳಿಸುವಂತ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಆ ದಿಕ್ಕಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ಇವತ್ತು ತುಂಬಾ ಸಂತೋಷ. ಇವತ್ತು ಗೌರವಾನ್ವಿತ ಕೇಂದ್ರದ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಅವರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮ ಇದೆ. ಹಾಗಾಗಿ ಆ ಕಾರ್ಯಕ್ರಮದ ಜೋಡಿಸ್ಕೊಳ್ಬೇಕಾಗಿರಿಂದ ಯಾರು ಕೂಡ ತಪ್ಪಾಗಿ ತಿಳ್ಕೊಳೋದು ಬೇಡ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಿ ನಾನು ಹೋಗ್ಬೇಕಾಗಿತ್ತು. ಹಾಗಾಗಿ ಅನಿವಾರ್ಯವಾಗಿ ನಾನು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದ ಎಲ್ಲ ಹಿರಿಯರ ಒಂದು ಒಪ್ಪಿಗೆಯನ್ನ ಪಡೆದು ನಮ್ಮ ಗೌರವಂತ ಶಾಸಕರು ಇರ್ತಾರೆ, ನಿಮ್ಮ ಪ್ರೀತಿಯ ಶಾಸಕರು ಇರ್ತಾರೆ, ಬೇರೆ ಏನೇ ವಿಚಾರಗಳು ಕೂಡ ಹಂಚಿಕೊಂಡು ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ಎಷ್ಟು ಜನ ಮಕ್ಕಳು ತೆಗೆದುಕೊಳ್ತಾ ಇದ್ದಾರೆ? 30. ನಮ್ಮ 30 ಮಕ್ಕಳಿಗೂ ಕೂಡ ನಮ್ಮ ತಾಯಿ ಹೆಸರಲ್ಲಿ ನಾನು ಕೂಡ ಒಂದು ನಗದು ಭವನವನ್ನ ಜೋಡಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವೀಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಭವಿಷ್ಯ ಉಜ್ವಲ ಆಗ್ಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಂಡು ಆದಷ್ಟು ಬೇಗ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ನಮ್ಮ ಬೈಂದೂರು, ಕೊಲ್ಲೂರು ಮೂಕಾಂಬಿಕೆ ಜನ್ಮ ಕೊಟ್ಟಂತ ಆ ಜಾಗವನ್ನ ನಾವು ಮತ್ತೆ ನಮ್ಮ ಗುರುರಾಜ್ ಗಂಟಿಹೊಳಿಯವರು ಸಂಕಲ್ಪ ಮಾಡಿದೀವಿ. ಇನ್ನು ಹೆಚ್ಚು ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಇವತ್ತು ಕ್ರೋರ್ಸ್ ಟುಗೆದರ್ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಪ್ಗ್ರೇಡ್ ಆಗ್ತಾ ಇದೆ. ಶಿವಮೊಗ್ಗದಿಂದ ನಮ್ಮ ಬೈಂದೂರಿಗೆ ಹೋಗ್ಲಿಕ್ಕೆ ಬೇಕಾದಂತ ಆಗುಂಬೆ ಘಾಟನ್ನ ಅದನ್ನು ಟನಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದಷ್ಟು ಬೇಗ ಬೈಂದೂರಿನಲ್ಲಿ ಏರ್ ಸ್ಟ್ರಿಪ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಆ ಜಾಗವನ್ನ ನೋಡಿದೀವಿ. ವಿಮಾನಗಳ ಹಾರಾಟವನ್ನ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀವಿ. ರೈಲ್ವೆ ಸೆಕ್ಟರ್ನ ಅಭಿವೃದ್ಧಿ ಮಾಡಲಿಕ್ಕೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಸೀ ಶೋರ್ನ ಅಭಿವೃದ್ಧಿ ಮಾಡಲಿಕ್ಕೆ, ಟೂರಿಸಂ ರಿಲೇಟೆಡ್ ಈಗಾಗಲೇ ಮರವಂತೆ ಬೀಚ್ ಇರ್ಬೋದು, ನಮ್ಮ ಸೋಮೇಶ್ವರ ಬೀಚ್ ಇರ್ಬೋದು, ಈಗಾಗಲೇ ಅಭಿವೃದ್ಧಿಯ ಕಾರ್ಯ ಆಗ್ತಾ ಇದೆ, ಇನ್ನೂ ಕೂಡ ಆಗ್ಬೇಕಾಗಿದೆ. ಅಂದ್ರೆ ಬರುವಂತ 5 ವರ್ಷದಲ್ಲಿ ನಮ್ಮ ಕುಂದಾಪುರ, ನಮ್ಮ ಬೈಂದೂರು ಕ್ಷೇತ್ರವನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಅಂತ ಹಣಿಪಟ್ಟ ಏನು ನಮ್ಮ ಬೈಂದೂರಿಗೆ ಇತ್ತು ಅದನ್ನ ಹೊರ ತರಲಿಕ್ಕೆ ಏನೇನ್ ಬೇಕು ನಾವಾಗ್ಲಿ ನಮ್ಮ ಗೌರವಿತ ಶಾಸಕರಂತ ಗುರುರಾಜ್ ಗಂಟಿಹೊಳಿಯವರು ಎಲ್ಲ ಒಟ್ಟಾಗಿ ಸೇರಿ ಆ ಕೊಲ್ಲೂರು ತಾಯಿಯ ಆಶ್ರಮದಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪವಿತ್ರವಾದಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಬಂದು ಭಾಗವಹಿಸುವಂತ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವಾಡಿಗ ನವೋದಯ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆ, ಅಭಿನಂದನೆಯನ್ನು ತಿಳಿಸ್ತಾ ಮತ್ತೊಮ್ಮೆ ನಮಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.